ಆ ಊರಿನ ಜನರಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನೆಮ್ಮದಿಯ ಬದುಕೆಂಬುದೇ ನಷ್ಟವಾಗಿ ಹೋಗಿತ್ತು. ಅಲ್ಲಲ್ಲಿ ಅಪಮೃತ್ಯುಗಳು, ಅತ್ಯಂತ ನಂಬಿಕೆಯ ನಾಗಗಳ ಸಾವುಗಳು ಅಲ್ಲಿನ ಜನರನ್ನ ನಿದ್ದೆಗೆಡಿಸಿತ್ತು. ನಾಗಗಳ ಸಾವನ್ನ ಬೆನ್ನತ್ತಿ ಹೋದ ಆ ಊರಿನ ಜನರಿಗೆ ವಿಸ್ಮಯವೇ ಕಾದಿತ್ತು. ಊರಿನಲ್ಲಿ ನಡೆಯುತ್ತಿರುವ ಇಂತಹ ಗಂಡಾಂತರಗಳಿಗೆ 300 ವರ್ಷಗಳಿಂದ ಪಾಳು ಬಿದ್ದ ಆ ದೈವಸ್ಥಾನವೇ ಕಾರಣ ಎಂದು ತಿಳಿದಾಗೆ ಊರಿನ ಜನರಿಗೆ ಬರ ಸಿಡಿಲೆ ಪಡೆದಿತ್ತು. ಬನ್ನಿ, ಹಾಗಾದ್ರೆ ಯಾವುದು ಆ ಊರು, ಏನು ದೈವದ ಸೇಡು ಅನ್ನೋದನ್ನ ಹೇಳ್ತೀವಿ. ಆರಾಧಿಸಲ್ಪಡುತ್ತಾ ಇರುವ ನಾಗಗಳ ಸಾವಿನಿಂದ ಊರಿಗೆ ಗಂಡಾಂತರ ಬರಲಿದೆ ಎನ್ನುವುದನ್ನ ಮನಗಂಡ ಈ ಊರಿನ ಕೆಲವು ಮಂದಿ ಸೇರಿ ನಾಗಗಳ ಸಾವಿನ ಕಾರಣವನ್ನ ಹುಡುಕಿಕೊಂಡು ಹೊರಟ್ರು. ನಾಗ ದೈವದೇವರುಗಳಿಗೆ ಸಂಬಂಧಪಟ್ಟ ವಿಚಾರಗಳನ್ನ ಅತ್ಯಂತ ನಿಖರವಾಗಿ ಹೇಳಬಲ್ಲ ಅಷ್ಟಮಂಗಳ ಪ್ರಶ್ನೆಯನ್ನ ಕೇಳಿ ನಾಗಗಳ ಸಾವಿನ ರಹಸ್ಯ ತಿಳಿಯಲು ಹೊರಟಾಗ ಈ ಊರಿನ ಜನರಿಗೆ ಅಚ್ಚರಿಯ ಹಾಗೂ ವಿಸ್ಮಯಕಾರಿಯಾದ ಕೆಲವು ಅಂಶಗಳು ಬೆಳಕಿಗೆ ಬಂದಿವೆ. ಅಷ್ಟಮಂಗಲ ಪ್ರಶ್ನೆಗಾಗಿ ಖ್ಯಾತ ಜ್ಯೋತಿಷಿಗಳಾದ ಕೆವಿ ಗಣೇಶ್ ಭಟ್ ಮುಳಿಯಾ ಅವರನ್ನ ಸಂಪರ್ಕಿಸಿ ಪ್ರಶ್ನೆಗೆ ಗ್ರಾಮಸ್ಥರು ದಿನವೂ ನಿಗದಿಪಡಿಸುತ್ತಾರೆ. ಗ್ರಾಮದಲ್ಲಿ ಅದ್ಧೂರಿಯಾಗಿ ಉತ್ಸವಾದಿಗಳು ನಡೀತಾ ಇದ್ದ 500 ವರ್ಷಗಳ ಇತಿಹಾಸವನ್ನ ಹೊಂದಿರುವ ದೈವಸ್ಥಾನವೊಂದು ಕಾಡಿನೊಳಗೆ ಪಾಳು ಬಿದ್ದಿದೆ. ಇದಕ್ಕೆ ಸಂಬಂಧಪಟ್ಟ ಭಂಡಾರದ ಮನೆಯು ನೆಲಸಮವಾಗಿದೆ. ಆ ಮನೆಯಲ್ಲಿದ್ದ ದೈವದ ಮೂರ್ತಿಗಳು ಕೂಡ ಮಣ್ಣಿನಡಿಗೆ ಸೇರಿವೆ. ಈ ದೈವಸ್ಥಾನದ ಪುನರುತ್ಥಾನವೇ ಗ್ರಾಮದ ಪುನರುತ್ಥಾನಕ್ಕೆ ಕಾರಣವಾಗಬಹುದು ಎನ್ನುವ ವಿಚಾರವನ್ನ ಅಷ್ಟಮಂಗಲ ಪ್ರಶ್ನೆಯ ಮೂಲಕ ಗ್ರಾಮಸ್ಥರು ಕಂಡುಕೊಂಡಿದ್ರು. ಪಾಲು ಬಿದ್ದ ದೇವಸ್ಥಾನವನ್ನು ಸ್ವಲ್ಪ ಜೀರ್ಣೋದ್ಧಾರ ಮಾಡಬೇಕಂತ ವಿಷಯ ಎಲ್ಲ ಬಂತು. ಅದರ ನಂತರ ಈ ಒಂದು ತಿಂಗಳ ಒಳಗಾಗಿ ಇಷ್ಟೆಲ್ಲ ಅಷ್ಟಮಂಗಲ ನಂತರ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಬೇಕು ಅಂತ ಹೇಳಿಕೊಂಡು ಮುಂದಿನ ಕೆಲಸವನ್ನು ಪ್ರಾರಂಭ ಮಾಡಿಕೊಂಡಿದ್ದೇವೆ ಊರಿನ ಸಮಸ್ತ ಗ್ರಾಮಸ್ಥರು ಸೇರಿಕೊಂಡು. ಅಷ್ಟಮಂಗಲದ ಪ್ರಕಾರ ಇಲ್ಲಿ ಒಂದು ಪಕ್ಕ ಒಂದು ಕಾಡಿನ ಮಧ್ಯದಲ್ಲಿ ಒಂದು ದೈವಸ್ಥಾನದ ಕುರು ಸಿಕ್ಕಿರ್ತದೆ. ಒಂದು 300 ವರ್ಷ ಹಿಂದೆ ಒಂದು ದೇವಸ್ಥಾನ ಸಿಕ್ಕಿರ್ತದೆ. ಆ ದೇವಸ್ಥಾನಕ್ಕೆ ಇಲ್ಲಿಂದ ಭಂಡಾರ ಹೋಗ್ತಿತ್ತಂತ ಅಷ್ಟಮಂಗಲದ ಮೂಲಕ ನಮಗೆ ತಿಳಿಸ್ತಾರೆ. ಹಾಗೆ ಇಲ್ಲಿ ಬಂದು ನಾವು ಇಲ್ಲಿ ಏನು ಭಂಡಾರದ ಮನೆ ಇತ್ತು ಅಲ್ಲಿ ಹಗೆದಾಗ ಮೂರ್ತಿ ಒಂದು 500 ವರ್ಷದ ಹಳೆಯದಾದ ಮೂರ್ತಿ ಎಲ್ಲ ಸಿಕ್ಕಿರ್ತದೆ. ಇಲ್ಲಿ ಮಾರ್ಚ್ 25ಕ್ಕೆ ಅಲ್ಲಿ ಅಷ್ಟಮಂಗಲ ಆಯಿತು. ಅಲ್ಲಿ ನಾವೆಲ್ಲ ಹೋಗಿ ನಮ್ಮನ್ನು ಕರೆದಿದ್ದರು. ಅಲ್ಲಿಗೆ ನಾನು ಹೋದೆ. ಹೋಗುವಾಗ ಹೇಳಿದರು ಅದು ಇದು ಗ್ರಾಮಕ್ಕೆ ಸಂಬಂಧಪಟ್ಟ ದೈವ. ಅದು
ನೀವು ಆ ಜಾಗವನ್ನು ನೀವು ಇದು ಚಾವಡಿ ಕಟ್ಟುವ ಸ್ಥಳ ಮತ್ತು ಅಲ್ಲಿಂದ ಮನೆ ಕಟ್ಟುವ ಸ್ಥಳವನ್ನು ನೀವು ಅದನ್ನು ಬಿಟ್ಟು ಕೊಡಬೇಕು ಅಂತ ಹೇಳಿದರು. ಈಗ ನಮ್ಮ ಗ್ರಾಮಕ್ಕೆ ಒಂದು ಒಳ್ಳೆಯದಾಗೋದಾದರೆ ನಾನು ಅದಕ್ಕೆ ಬಿಟ್ಟು ಕೊಡಲಿಕ್ಕೆ ನಾನು ತಯಾರಿದ್ದೇನೆ ಅಂತ ಹೇಳಿದೆ. ಭಂಡಾರದ ಮನೆಯಲ್ಲಿ ಸಿಕ್ಕಿದ ದೈವಗಳು ಪೆರ್ರೆ ಹಾಗೂ ಬಿಳಿಯೂರು ಗ್ರಾಮಕ್ಕೆ ಸಂಬಂಧಪಟ್ಟಿದ್ದು ಎನ್ನುವುದು ಇದೀಗ ಅಷ್ಟಮಂಗಲ ಪ್ರಶ್ನೆಯಿಂದ ತಿಳಿದು ಬಂದಿದೆ. ಇದೀಗ ಈ ದೈವಗಳ ಆರಾಧನೆಗೆ ಈ ಊರಿನ ಜನ ನಿರ್ಧರಿಸಿದ್ದಾರೆ. ತನ್ನನ್ನ ಮರೆತ ಜನರಿಗೆ ತನ್ನ ಇರುವಿಕೆಯನ್ನ ಪ್ರಸ್ತುತಪಡಿಸಿದ ದೈವದ ಸೇಡು ಇದೀಗ ಆ ಊರಿನ ಜನರಲ್ಲಿ ದೈವದ ನಂಬಿಕೆಯನ್ನ ಮತ್ತಷ್ಟು ಹೆಚ್ಚಿಸಿದೆ. ಪ್ರವೀಣ್, V4 News 24/7 ಪುತ್ತೂರು.